ರಾಜ್ಯ ಸರ್ಕಾರ ಕೊರೋನಾದ ಮೂರನೇ ಅಲೆಯನ್ನು ತಡೆಯುವ ನಿಟ್ಟಿನಲ್ಲಿ ವೀಕೆಂಡ್ ಲಾಕ್ಡೌನ್ ಮತ್ತು ಕರ್ಫ್ಯೂವನ್ನು ಜಾರಿಗೊಳಿಸಿದ್ದು ಮೂಡುಬಿದಿರೆಯಲ್ಲಿ ಉತ್ತಮ ಸ್ಪಂದನೆ ದೊರೆತಿದೆ. ಆದರೆ ದಿನನಿತ್ಯದ ಬಳಕೆಯ ವಸ್ತುಗಳ ಹಾಗೂ ಹೋಟೆಲ್ಗಳಲ್ಲಿ ಆಹಾರ ಪಾರ್ಸೆಲ್ ನೀಡಲು ಅವಕಾಶ ನೀಡುವ ಮೂಲಕ ಇತರ ವ್ಯಾಪಾರಸ್ಥರಿಗೆ ತಾರತಮ್ಯವನ್ನು ಎಸಗಲಾಗುತ್ತಿದೆ ಎನ್ನುವ ಆರೋಪ ವ್ಯಕ್ತವಾಗಿದೆ. ಸಂಕಷ್ಟದಲ್ಲೇ ದಿನವನ್ನು ದೂಡುತ್ತಿರುವ ನಮಗೆ ಕೋವಿಡ್-19 ಅಥವಾ ಒಮಿಕ್ರಾನ್ ವೈರಸ್ಗಳ ಹೆದರಿಕೆಲ್ಲ ವ್ಯಾಪಾರವಿಲ್ಲದಿರುವುದರಿಂದ ಮಾಡಿರುವ ಸಾಲದ ಹೊರೆಯ ಬಗ್ಗೆಯೇ ಚಿಂತೆ ಕಾಡುತ್ತಿದೆ. ಬ್ಯೂಟಿ ಪಾರ್ಲರ್ ಒಂದರ ಮಾಲಕಿ ಮತ್ತು ದೈವ ನರ್ತಕರೊಬ್ಬರು ತಮ್ಮ ಅಳಲನ್ನು ವ್ಯಕ್ತಪಡಿಸಿದ್ದಾರೆ. ವ್ಯಾಪಾರವಿಲ್ಲದೆ ಬೇಸತ್ತು ಹೋಗಿದ್ದೇವೆ. ಜೀವನ ನಡೆಸುವ ಉದ್ದೇಶದಿಂದ ಬ್ಯಾಂಕ್ ಮತ್ತು ಸ್ವಸಹಾಯ ಸಂಘಗಳಿಂದ ಸಾಲವನ್ನು ಪಡೆದು ಬ್ಯೂಟಿ ಪಾರ್ಲರ್ ಮೂಲಕ ಉದ್ಯೋಗವನ್ನು ಅಲ್ಲದೆ ಇತರ ಕೆಲವು ತಮ್ಮ ಜೀವನೋಪಾಯಕ್ಕಾಗಿ ಅಂಗಡಿಗಳನ್ನು ಬಾಡಿಗೆ ಪಡೆದು ಬೇರೆ ಬೇರೆ ವ್ಯಾಪಾರವನ್ನು ಆರಂಭಿಸಿದ್ದಾರೆ. ಆದರೆ ಲಾಕ್ಡೌನ್ ಸಂದರ್ಭದಲ್ಲಿ ಅಂಗಡಿ ಪಾರ್ಲರ್ಗಳನ್ನು ತೆರೆಯಲು ಅವಕಾಶ ಇಲ್ಲದಿರುವುದರಿಂದ ವ್ಯಾಪಾರವಿಲ್ಲದೆ ಅಂಗಡಿ ಕೋಣೆಗಳ ಬಾಡಿಗೆ ಹಾಗೂ ಸಾಲವನ್ನು ಹಿಂದೆ ಕಟ್ಟಲಾಗುತ್ತಿಲ್ಲ. ಬ್ಯಾಂಕ್ ಹಾಗೂ ವಿವಿಧ ಸ್ವಸಹಾಯ ಸಂಘಗಳಿಂದ ತೆಗೆದ ಸಾಲವನ್ನು ಹಿಂದೆ ಕಟ್ಟಲು 2-3 ತಿಂಗಳ ಅವಕಾಶ ನೀಡಿದ್ರು. ಲಾಕ್ಡೌನ್ನಿಂದಾಗಿ ಆರ್ಥಿಕವಾಗಿ ಇನ್ನೂ ಮೇಲಕ್ಕೆ ಏಳದ ಜನರಿಂದ ಸಾಲವನ್ನು ಭರಿಸಲು ಸಾಧ್ಯವಾಗಿಲ್ಲ. ಇದರಿಂದಾಗಿ ಜನಸಾಮಾನ್ಯರು ಸಾಲದ ಹೊರೆಯ ಬಗ್ಗೆ ನಿತ್ಯವೂ ಕಿರಿಕಿರಿಯನ್ನು ಅನುಭವಿಸುವಂತಹ ಪರಿಸ್ಥಿತಿ ಎದುರಾಗಿದೆ. ಸ್ವಾಮಿ, ನಮ್ಮದು ಪರಿಸ್ಥಿತಿ ಎಲ್ಲಿ ತನಕ ಮುಟ್ಟಿದೆ ಅಂತ ಹೇಳಿದರೆ, ನಾನೊಬ್ಬ ದೈವನರ್ತಕ. ಸಾಧಾರಣ 63 ವರ್ಷ ಪ್ರಾಯ ಆಯಿತು. ನಮಗೆ ಇದನ್ನೇ ಕೋಲವನ್ನೇ ನಂಬಿ ಬದುಕಿದವರು ನಾವು. 2-3 ವರ್ಷಗಳಿಂದ ಈ ಕೊರೋನಾದಿಂದಾಗಿ ಲಾಕ್ಡೌನ್ ಆಗಿ ನಮಗೆ ಏನೂ ಒಂದು ಸಂಪಾದನೆ ಇಲ್ಲ, ನಾವು ಕಂಗಾಲಾಗಿದೆ. ಸಾಧಾರಣ ಮೇ ತಿಂಗಳಿನ ತನಕ ವೀಳೆ ಬಂದಿತ್ತು ಕಳೆದ 2 ವರ್ಷಗಳಿಂದ. ಅದು ಮತ್ತು ಕೊರೋನಾದಿಂದಾಗಿ ಲಾಕ್ಡೌನ್ ಆದ ಕಾರಣದಿಂದಾಗಿ ಎಲ್ಲ ನಿಂತು ಈ ವರ್ಷ ಮಾಡೋದು ಬೇಡ, ಮುಂದಕ್ಕೆ ಮಾಡುವಂಥ 2 ವರ್ಷದಲ್ಲೂ ಹೀಗೇನೆ ಹೋಯಿತು. ನಾವು ಸಾಲದಲ್ಲಿ ಮುಳುಗಿ ಹೋಗಿದ್ದೇವೆ. ಅದು 2 ವರ್ಷಕ್ಕೆ ದಾಟಿತ್ತು. ಈ ವರ್ಷವೂ ಹಾಗೆ ಇಂಥ ಪರಿಸ್ಥಿತಿ ಬಂದಿದೆ. ಮಾಡಿ ವೀಳೆ ಕೊಟ್ಟವರು ಹಿಂದಕ್ಕೆ ಈ ವರ್ಷ ಮಾಡೋದು ಬೇಡ, ಲಾಕ್ಡೌನ್ ಆಗಿದೆ ಅಂತ ಹೇಳ್ತಾರೆ ನಮಗೆ. ಆದ್ದರಿಂದ ನಮಗೆ ತುಂಬ ತೊಂದರೆ ಆಗಿದೆ. ಅದಕ್ಕಾಗಿ ಯಾವ ರೀತಿಯಾದೊಂದು ನಮಗೆ ಒಂದು ಬದುಕುವ ದಾರಿ ತೋರಿಸಬೇಕು ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ.